ಮಂಗಳೂರು ದಸರಾ ಸಂಭ್ರಮ ಕೊನೆಗೊಳ್ಳಲು ಇನ್ನು 3-4 ದಿನಗಳು ಬಾಕಿ ಉಳಿದಿದ್ದು ಸಂಭ್ರಮ ಮುಗಿಲು ಮುಟ್ಟಿದೆ. ಈ ನಡುವೆ ಮಂಗಳೂರು ದಸರಾದಲ್ಲಿ ಪಾಲ್ಗೊಳ್ಳಲು ನಾಳೆ ಸಂಜೆ 5 ಗಂಟೆಗೆ ಮುಖ್ಯಮಂತ್ರಿ ಬಸವರ ಅವರು ನಾಳೆ ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಶ್ಚಿಮ ವಲಯ ಐಜಿಪಿ ದೇವಜ್ಯೋತಿ ರೇ ಕ್ಷೇತ್ರಕ್ಕೆ ಹಿರಿಯ ಅಧಿಕಾರಿಗಳೊಂದಿಗೆ ಭೇಟಿಯನ್ನು ನೀಡಿ ಕ್ಷೇತ್ರದಲ್ಲಿ ಸಕಲ ಬಂದೋಬಸ್ತ್ ವ್ಯವಸ್ಥೆಯನ್ನ ಪರಿಶೀಲನೆ ನಡೆಸಿದರು. ಪೊಲೀಸರಿಗೆ ಮಾರ್ಗದರ್ಶನವನ್ನ ಮಾಡಿದ್ರು. ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಸಹಿತ ಹಲವು ಮಂದಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಂಜೆ 4ರಿಂದ 7 ಗಂಟೆಯವರೆಗೆ ರಥಬೀದಿಯ ಮಾರ್ಗದಲ್ಲಿ ಸಕಲ ಬಂದೋಬಸ್ತ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಮುಖ್ಯಮಂತ್ರಿಗಳು ಬಂದು ಹೋಗುವವರೆಗೂ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಜೊತೆ ಸಹಕಾರವನ್ನ ನೀಡಬೇಕು ಎಂದು ಸಮಿತಿಯ ಪ್ರಮುಖರಾದ ಹರಿಕೃಷ್ಣ ಬಂಟ್ವಾಳ್ ಮತ್ತು ಆರ್ ಪದ್ಮರಾಜ್ ವಿನಂತಿಯನ್ನ ಮಾಡಿಕೊಂಡಿದ್ದಾರೆ. ಮನ್ನಗುಡ್ಡೆಯಿಂದ ನ್ಯೂ ಚಿತ್ರ ಟಾಕೀಸ್ನವರೆಗೆ ರಸ್ತೆಯ ಪಕ್ಕದಲ್ಲಿ ವಾಹನ ನಿಲುಗಡೆ ಮಾಡದೆ ಸಹಕರಿಸಬೇಕು ಎಂದು ವಿನಂತಿಯನ್ನ ಮಾಡಿದ್ದಾರೆ. ನಿಮ್ಗೆ ಗೊತ್ತಾಗುತ್ತಲ್ಲ, ಜನ ಎಲ್ಲ ಹೊರಗಿದ್ದೀವಿ, ಇಲ್ಲಿ ಬಂದು ಮಾಡೋದು ಬೇಡ, ಇಲ್ಲಿ ಕ್ಲೋಸ್ ಮಾಡಿ ಮೇಬಿ ನಾವು ಹೇಳಿ ಇನ್ಫಾರ್ಮೇಶನ್ ಹೇಳಿ ಸಿಎಂ ವಿಸಿಟ್ ಇರೋದ್ರಿಂದ ಒಂದು ಕಾಮಾಖ್ಯ ಟೆಂಪಲ್ 1 ಡಿಸಿಪಿ ಭಕ್ತಾದಿಗಳೇ, ನಾಳೆ ದಿನ ಮಂಗಳೂರಿನ ಪ್ರಸಿದ್ಧ ಶ್ರೀ ಗೋಕರ್ಣನಾಥ ಕ್ಷೇತ್ರಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂತಹ ಎಸ್.ಆರ್. ಬೊಮ್ಮಾಯಿಯವರು ದೇವರ ದರ್ಶನ ಮಾಡೋದಕ್ಕೋಸ್ಕರ, ಶಾರದಾ ಮಾತೆಯ ದರ್ಶನ ಮಾಡೋದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬರುವರಿದ್ದಾರೆ. ನಾಳೆ ಸಂಜೆ 5 ಗಂಟೆಗೆ ಸರಿಯಾಗಿ ಅವರು ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಲಿದ್ದು, ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪಿಸಲ್ಪಟ್ಟಂತಹ ಕರ್ನಾಟಕದ ಏಕೈಕ ದೇವಸ್ಥಾನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ, ಮಾನ್ಯ ಜನಾರ್ದನ್ ಪೂಜಾರಿಯವರ ಮಾರ್ಗದರ್ಶನದಲ್ಲಿ ಜೀರ್ಣೋದ್ಧಾರಗೊಂಡಂತಹ ಈ ಮಂಗಳೂರು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರಕ್ಕೆ ಸಂಜೆ 5 ಗಂಟೆಗೆ ಸರಿಯಾಗಿ ಈ ಕ್ಷೇತ್ರಕ್ಕೆ ದರ್ಶನ ಮಾಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಮಂಗಳೂರು ನಗರದ ಎಲ್ಲ ಜನರಲ್ಲಿ, ಇಲ್ಲಿ ಬರತಕ್ಕಂಥ ಎಲ್ಲ ಭಕ್ತರಲ್ಲಿ ಕ್ಷೇತ್ರದ ಆಡಳಿತ ಸಮಿತಿ ಪರವಾಗಿ ವಿನಂತಿಸ್ತೇನೆ ಅಂತ ಹೇಳಿದರೆ, ಸಂಜೆ 4 ಗಂಟೆಯಿಂದ 7 ಗಂಟೆಯವರೆಗೆ ರಥಬೀದಿಯಲ್ಲಾಗಲಿ ಕ್ಷೇತ್ರಕ್ಕೆ ಬರುವ ಮಾರ್ಗದಲ್ಲಿ ಯಾವುದೇ ವಾಹನಗಳನ್ನು ನಿಲುಗಡೆ ಮಾಡಬಾರದು. ಭಕ್ತರು ಈ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ನಿಂತು ಯಾವುದೇ ಒಂದು ರೀತಿಯ ತೊಂದರೆ ಆಗದಂತೆ ಸಹಕರಿಸಬೇಕು. ಮತ್ತು ಅವರು ಬಂದು ಇಲ್ಲಿ ಹೋಗುವವರೆಗೆ ಯಾವುದೇ ಒಬ್ಬ ಭಕ್ತರಾಗಲಿ ಸಾರ್ವಜನಿಕರಾಗಲಿ ಗಲಿಬಿಲಿಗೊಳ್ಳದೆ ಬರುವಂತಹ ಕಾರ್ಯಕ್ರಮಕ್ಕೆ ವಾಹನಗಳನ್ನು ಬದಿಯಲ್ಲಿ ನಿಲ್ಲಿಸದೆ, ಪೊಲೀಸ್ ಇಲಾಖೆ ಕೂಡ ನೀವು ಸಹಕರಿಸಿ ಅವರ ಈ ಒಂದು ದೇವರ ದರ್ಶನಕ್ಕೆ ಅವರಿಗೆ ತಾವೆಲ್ಲ ಅನುವು ಮಾಡಿಕೊಡಬೇಕು. ಮತ್ತು ಈ ಕ್ಷೇತ್ರದ ಏನು ಮಂಗಳೂರು ದಸರಾ ಕಾರ್ಯಕ್ರಮ ಇದೆ, ವೈಭವ ಇದೆ, ಅದಕ್ಕೆ ಅವರು ಬಂದು ಹೋದ ನಂತರ ಮತ್ತೆ ಯಥಾ ಪ್ರಕಾರ ತಮಗೆಲ್ಲರಿಗೂ ದರ್ಶನಕ್ಕೆ ಅವಕಾಶ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಯಾರೂ ಕೂಡ ಈ 4ರಿಂದ 7 ಗಂಟೆಯವರೆಗೆ ಮಂಗಳೂರು ದಸರಾ 2021 ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ಬಹಳ ಶಿಸ್ತುಬದ್ಧವಾಗಿ ಭಕ್ತಿಪೂರ್ವಕವಾಗಿ ಈ ಕ್ಷೇತ್ರದಲ್ಲಿ ನಡೀತಿದೆ. ತಾವೆಲ್ಲ ನೋಡ್ತಿರ್ಬೋದು, ಭಕ್ತ ಜನಸಾಗರವೇ ಕ್ಷೇತ್ರದೊಂದಿಗೆ ಕ್ಷೇತ್ರಕ್ಕೆ ಹರಿದು ಬರ್ತಾ ಇದೆ. ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಕೂಡ ಈ 4 ದಿವಸ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಬಂದು ಇಲ್ಲಿ ಪಾಲ್ಗೊಂಡಿದ್ದಾರೆ. ನಾಳೆ ದಿವಸ 13ನೇ ತಾರೀಕಿಗೆ ಎಲ್ರಿಗೂ ಮಂಗಳೂರಿನ ಜನತೆಗೆ ಬಹಳ ಸಂತೋಷದ ವಿಷಯ. ಈ ಮಂಗಳೂರು ದಸರಾಕ್ಕೆ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಎಸ್.ಆರ್. ಬೊಮ್ಮಾಯಿಯವರು
ಭೇಟಿ ಕೊಡಲಿಕ್ಕಿದ್ದಾರೆ, ಈ ಕ್ಷೇತ್ರದ ದರ್ಶನ ಮಾಡಲಿಕ್ಕಿದ್ದಾರೆ. ಭಕ್ತರಿಗೆ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಆದರೂ ಕೂಡ ನಾವು ಭಕ್ತರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ನಾಳೆ ಒಂದು ದಿವಸ ಸಂಜೆ 3:30 ಗಂಟೆಯಿಂದ 6 ಗಂಟೆ ತನಕ ಸ್ವಲ್ಪ ದರ್ಶನದ ಸಮಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳಿದೆ. ಆದರೆ ನಿಮಗೆ ಅದರ ನಂತರ ದೇವರ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ. ಎಲ್ಲರೂ ಕೂಡ ಕ್ಷೇತ್ರಾಡಳಿತ ಸಮಿತಿಯೊಂದಿಗೆ ಇದ್ದು ಸಹಕರಿಸಬೇಕು ಅಂತ ಹೇಳಿ ನಾವು ಮಂಗಳೂರಿನ ಜನತೆಗೆ, ಈ ದಸರಾ ನೋಡಲು ಬರುತ್ತಿರುವ ದೇಶ ವಿದೇಶದ ಜನಗಳಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ.